ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಸಿಂಗರೆಡ್ಡಿಹಳ್ಳಿ ಗ್ರಾಮದಲ್ಲಿ ದಿವಂಗತ ಶ್ರೀ ಯರಗುಂಟಪ್ಪನವರು ಮತ್ತು ಅವರ ಧರ್ಮಪತ್ನಿ ದಿವಂಗತ ಶ್ರೀಮತಿ ಬೊಕ್ಕಮ್ಮ ಇವರ ಮೊದಲನೆಯ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇವರ ಮಗನಾದ ಶ್ರೀ ಸಣ್ಣ ಚಿತ್ತಯ್ಯನವರ ಸಮ್ಮುಖದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪಾವಗಡ ತಾಲೂಕಿನ ಅಭಿಮಾನಿಗಳು ಹಾಗೂ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದರು. ಮಧುಗಿರಿ ಕ್ಷೇತ್ರದ ಮಾಜಿ ಶಾಸಕರಾದ ಕೆಎನ್ ರಾಜಣ್ಣ ಮತ್ತು ಚಿತ್ರದುರ್ಗ ಕ್ಷೇತ್ರದ ಮಾಜಿ ಸಂಸದರು ಬಿಎನ್ ಚಂದ್ರಪ್ಪ ಮಾತನಾಡಿ, ಗೊಲ್ಲ ಸಮುದಾಯದಲ್ಲಿ ಹುಟ್ಟಿದ ಕಡು ಬಡತನದಲ್ಲಿ ಸಂಸಾರ ನಡೆಸುತ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ ಸಣ್ಣ ಚಿತ್ತಯ್ಯನವರ ತಂದೆ ತಾಯಿಗಳು ಸಮಾಜಕ್ಕೆ ಒಬ್ಬ ಸುಪುತ್ರನನ್ನು ಜನ್ಮ ಕೊಟ್ಟು ಸಮಾಜಕ್ಕೆ ಆಸ್ತಿಯನ್ನಾಗಿಸಿದ್ದಾರೆ. ಇಂದು ದಿವಂಗತ ಯರಗುಂಟಪ್ಪ ಅವರ ಧರ್ಮಪತ್ನಿ ಬೊಕ್ಕಮ್ಮ ಇವರ ಜ್ಞಾಪಕಾರ್ಥವಾಗಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೇವೆ. ಇವರ ಆತ್ಮಕ್ಕೆ ಶಾಂತಿ ಕೋರಿದ್ದೇವೆ ಎಂದರು. ಚಿತ್ರದುರ್ಗ ಲೋಕಸಭಾ ಸಂಸದರಾದ ಬಿಎನ್ ಚಂದ್ರಪ್ಪನವರು ಮಾತನಾಡಿ, ಇದು ಯಾವ ರಾಜಕೀಯದ ವಿಚಾರವಲ್ಲ, ಇದು ಒಂದು ಧಾರ್ಮಿಕ ಸಭೆ ಎಂದ ಅವರು, ಭಾರತ್ ಜೋಡೋ ಯಾತ್ರೆಯ ಬಗ್ಗೆ ಬಿಜೆಪಿಯವರು ನಮ್ಮ ನಾಯಕ ರಾಹುಲ್ ಗಾಂಧಿಯ ಬಗ್ಗೆ ಅವಹೇಳನ ಮತ್ತು ತಮಾಷೆ ಮಾಡುತ್ತಾರೆ. ಈಗ ರಾಹುಲ್ ಗಾಂಧಿಯವರು ಪಾದಯಾತ್ರೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರಿಂದ ಇದನ್ನು ನೋಡಿ ಬಿಜೆಪಿಯವರೇ ಆಶ್ಚರ್ಯ ಪಡುವಂತಾಗಿದೆ ಎಂದರು. ಇದೊಂದು ಧಾರ್ಮಿಕ ಸಭೆ, ಇಲ್ಲಿ ಯಾವ ರಾಜಕೀಯನೂ ಇಲ್ಲ. ನಮ್ಮ ಹಿರಿಯ ಅಧಿಕಾರಿಗಳಾದಂಥ ಸನ್ಮಾನ್ಯ ಸಣ್ಣ ಚಿತ್ತಯ್ಯನವರ ಪೂಜ್ಯ ತಂದೆಯವರು, ಪೂಜ್ಯ ತಾಯಿಯವರು ದೈವದೀನರಾದ ಪ್ರಯುಕ್ತ ಅವರ ಶಿವಗಣಾರಾಧನೆಯನ್ನು ಆಚರಿಸುತ್ತಾ ಸರ್ವರು ಇಲ್ಲಿ ಸೇರಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಬೇಕು. ರಾಜಣ್ಣವರು ಹೇಳಿದ ಹಾಗೆ ಸಣ್ಣ ಚಿತ್ತಯ್ಯನ ಅಂತ ಒಬ್ಬ ಅಧಿಕಾರಿಯನ್ನು ನಮಗೆ ಕೊಟ್ಟೋಗಿದ್ದಾರೆ. ಅದೊಂದು ನಮಗೆ ಹೆಮ್ಮೆ. ನಾವೀಗಾಗಲೇ ಕಾರಲ್ಲಿ ಬರ್ತಾ ಮಾತನಾಡ್ತೀವಿ, ಅವ್ರ ಎದುರುಗಡೆ ಹೋಗೋಕ್ಕಾಗಲ್ಲ. ಭಾಳಷ್ಟು ಜನ ಅಧಿಕಾರಿಗಳಾದ ಮೇಲೆ ತಮ್ಮ ಹಳ್ಳಿಯನ್ನೇ ನೋಡೋದಿಲ್ಲ, ತಮ್ಮವರನ್ನು ಕಣ್ಣೆತ್ತು ನೋಡೋದಿಲ್ಲ. ಅಂಥದ್ರಲ್ಲಿ ಅಪರೂಪದಲ್ಲಿ ಅಪರೂಪ ಸನ್ಮಾನ್ಯ ಸಣ್ಣ ಚಿತ್ತಯ್ಯನವರು ಹುಟ್ಟಿದ ಊರನ್ನು, ಹುಟ್ಟಿದ ಜನಾಂಗವನ್ನು, ಬಡವರನ್ನು, ಆ ಭಾಗದ ರೈತರ ಪರವಾಗಿ ಯಾವತ್ತೂ ಸಹ ಕೆಲಸ ಮಾಡುವಂಥದ್ದು ಅವರ ತಂದೆ ತಾಯಿಗಳು ಹಾಕಿಕೊಟ್ಟಂಥ ಕೊಡುಗೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿ ಅವರಿಗೂ ಇವರು ಒಳ್ಳೇದು ಮಾಡಲಿ, ಅವ್ರ ತಂದೆ ತಾಯಿಯವರ ಆಶೀರ್ವಾದ ಅವ್ರ ಮೇಲೆ ಮತ್ತು ನಮ್ಮ ಮೇಲೆ ಎಲ್ಲರೂ ಇರಲಿ ಅಂತ ಭಾವಿಸ್ತಾರೆ. ಈ ಸಂದರ್ಭದಲ್ಲಿ ಭಾರತ್ ಜೋಡೋ ಬಗ್ಗೆ ತಾವು ಕೇಳಿದ್ವಿ. ಭಾರತ್ ಜೋಡೋ ಕಾರ್ಯಕ್ರಮ ಬಹುಶಃ ಏನು ಭಾರತೀಯ ಜನತಾ ಪಕ್ಷದವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರ ಬಗ್ಗೆ ಅವಹೇಳನಾಗಿ ತಮಾಷೆಯಾಗಿ ಮಾತಾಡ್ತಿದ್ದಾರೆ. ಈಗ ಅವರೇ ಆಶ್ಚರ್ಯಪಟ್ಕೊಳ್ತಾರೆ, ಈ ಮನುಷ್ಯನಲ್ಲೂ ಈ ಥರದ ಒಂದು ಒಂದು ಶಕ್ತಿ ಇದೆಯಾ, ರಾಹುಲ್ ಗಾಂಧಿ ಈ ಥರದ ಒಂದು ಶಕ್ತಿ ಇದೆಯಾ ಅನ್ನುವಂಥದ್ದನ್ನು ಭಾರತೀಯ ಜನತಾ ಪಕ್ಷದವರೇ ಆಶ್ಚರ್ಯಪಡಿಸುವ ಜೊತೆಗೆ ಈ ಸಂದರ್ಭದಲ್ಲಿ ಪಾವಗಡ ತಾಲೂಕಿನ ಮಾಜಿ ಶಾಸಕರಾದ ಸೋಮ್ಲಾ ನಾಯಕ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಮಾನವ್ ವೆಂಕಟಸ್ವಾಮಿ, ನಿವೃತ್ತ ಸಹಕಾರ ಸಂಸ್ಥೆಯ ಎಂಡಿ ಲಕ್ಷ್ಮೀ ನರಸಿಂಹಮೂರ್ತಿ, ಕೆಪಿಸಿಸಿ ಒಬಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಮೈಲಾರೆಡ್ಡಿ, ಕೆಪಿಸಿಸಿ ಸದಸ್ಯರಾದ ಟಿಎನ್ ಕೋಟೆ ಪ್ರಭಾಕರ್, ಸೊಗಡು ವೆಂಕಟೇಶ್, ಸಮಾಜ ಸೇವಕ ನೇರಳಕುಂಟೆ ನಾಗೇಂದ್ರ ಕುಮಾರ್, ದವಡಬೆಟ್ಟ ಚಿತ್ತಯ್ಯ ಪೂಜಾರ್, ತಮ್ಮಣ್ಣ, ಕೋಳಿ ಬಾಲಾಜಿ, ಕೊತ್ತೂರಿನ ಕೊಂಡಪ್ಪ, ಕೆಬಿ ಯರ್ರಪ್ಪ ಸಿಕೆಪುರ, ಶಿವಣ್ಣ, ದೇವರಹಟ್ಟಿ ನಾಗರಾಜು, ಇನ್ನೂ ಅನೇಕ ಗಣ್ಯಾತಿ ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇವರ ಆತ್ಮಕ್ಕೆ ಶಾಂತಿ ಕೋರಿದರು. ವರದಿ ರಾಮಪ್ಪ ಸಿಕೆಪುರ, ಪಾವಗಡ ತಾಲೂಕು. ಅವರ ತಂದೆ ತಾಯಿಯಂದಿರ ಜ್ಞಾಪಕಾರ್ಥವಾಗಿ ಪೂಜಾ ಕಾರ್ಯಕ್ರಮ ಇತ್ತು. ಪೂಜಾ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಕೂಡ ಬರಮಾಡ್ಕೊಂಡಿದ್ದಾರೆ. ಇದರಲ್ಲಿ ಸಿರಾ ತಾಲೂಕು, ಪಾವಗಡ, ಕೊರಟಗೆರೆ, ಪುತ್ತೂರು, ಮಧುಗಿರಿ ಎಲ್ಲ ಭಾಗ ಹಿರಿಯೂರಿಂದಲೂ ಕೂಡ ಬಂದಿದ್ದಾರೆ. ಸುಬ್ರಹ್ಮಣ್ಯ ಬಂದವರು, ಅವರು ಹಿರಿಯೂರು. ಹಾಗಾಗಿ ಎಲ್ಲ ಭಾಗದಿಂದಲೂ ಕೂಡ ಸಮಾಜದ ಬಂಧುಗಳನ್ನು ಮತ್ತು ಇತರ ಸ್ನೇಹಿತರುಗಳನ್ನು ಅವರು ಆಹ್ವಾನಿಸಿ ಕಲ್ಯಾಣದುರ್ಗ ಸುತ್ತಮುತ್ತಲ ಅವರ ಬಂಧುಗಳು, ಅವರ ಸ್ನೇಹಿತರುಗಳು ಅವರೆಲ್ಲರೂ ಕೂಡ ಬರಮಾಡಿ ಒಂದು ಪೂಜಾ ಕಾರ್ಯವನ್ನು ಏರ್ಪಡಿಸಿದ್ದಾರೆ. ನಾವೆಲ್ಲರೂ ಕೂಡ ಭಾಗಿಯಾಗಿ ಅವರ ತಂದೆ ತಾಯಿಯಂದಿರು ಒಬ್ಬ ಸುಪುತ್ರನನ್ನು ಸಮಾಜಕ್ಕೆ ಆಸ್ತಿಯನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ತಂದೆ ತಾಯಿಯಂದಿರನ್ನ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾವು ನಮ್ಮೆಲ್ಲರ ಪ್ರಣಾಮಗಳನ್ನು ನಾವು ಸಲ್ಲಿಸ್ತೇವೆ. ಎಂಪಿ ಮಾಜಿ ಸಂಸದರು, ಮಾಜಿ ಶಾಸಕರು ಸೋಮ್ಲಾ ನಾಯಕರು ಮತ್ತು ಅಧ್ಯಕ್ಷರು ಮಾಜಿ ಪುರಸಭೆಯ ಮಾನವ್ ಅವರು ಎಲ್ಲರೂ ಕೂಡ ನಮ್ಮ
ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂಥ ಮೈಲಾರೆಡ್ಡಿ ಅವರು, ನಮ್ಮ ಆತ್ಮೀಯರಾದಂಥ ಸನ್ಮಾನ್ಯ ತಮ್ಮಣ್ಣವರು, ನಮ್ಮ ಮಧುಗಿರಿಯವರು ನಮ್ಮ ಜೊತೆಯಲ್ಲಿರ್ತಕ್ಕಂಥದ್ದು. ಇದು ಎಲ್ಲ ಆತ್ಮೀಯರು, ಎಲ್ಲ ಹೆಸರು ಹೇಳಿಲ್ಲ ಅಂತ ಹೇಳಿ ಅಂದ್ಕೊಳ್ಳೋಂಗಿಲ್ಲ. ಜೊತೆಲಿ ಕೂತಿರೋ ಪಕ್ಕದಲ್ಲಿರೋರ್ಗೆ ಹೇಳಿದ್ದೀನಿ. ಚನ್ಮಲ್ಲಪ್ಪರು ಇದ್ದಾರೆ, ಪ್ರಭಾಕರ್ ಇದ್ದಾರೆ, ತಲೆ ಎಣ್ಣೆ ತಿಂದು ಕೋಟೆ ಕೋಟೆ ಅದು ಯಾಕೋ ಇದಾಗ್ಬಿಟ್ಟು ಚನ್ಮಲ್ಲಯ್ಯನವರು ನಮ್ಮ ಡೈರಿ ತುಮಕೂರು ತುಂಬಲೂರಿನ ನಿರ್ದೇಶಕರು ಮತ್ತು ನಮ್ಮ ಭಾಳಷ್ಟು ಜನ ಎಲ್ಲ ಸಹಕಾರಿಗಳು ಕೂಡ ರಾಮಚಂದ್ರಪ್ಪನವರು ನನಗೆ ಇವತ್ತು ನಾನು ಅಭ್ಯರ್ಥಿ ಆಗಬೇಕು ಅಂತೇಳಿ ಇದ್ದೀನಿ ಅಂತೇಳಿ ಅಪೇಕ್ಷೆ ವ್ಯಕ್ತಪಡಿಸಿದ್ರು. ಅವರು ಕೂಡ ಎಲ್ಲ ಜೊತೆಯಲ್ಲಿದ್ದೇವೆ. ಎಲ್ರಿಗೂ ಒಳ್ಳೆಯದಾಗಲಿ, ಇಲ್ಲಿನ ಜನರಿಗೆ ಮತ್ತು ಎಲ್ಲ ಜನ ಶಾಂತಿಯಿಂದ ನೆಮ್ಮದಿಯಿಂದ ಬದುಕುವಂಥ ವಾತಾವರಣ ಸೃಷ್ಟಿ ಆಗಬೇಕು ಅಂತ